ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಯುವತಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ಅಜ್ಜರಕಾಡು ಹುತಾತ್ಮರಾವ್ ವೇದಿಕೆ ಎದುರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಯೋಗಿ ಹಾಗೂ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಚಿಂತಕ ಫಾದರ್ ವಿಲಿಯಂ ಮಾರ್ಟಿಸ್ ಮಾತನಾಡಿದರು. ಇದರ ವಿರುದ್ಧ ಪ್ಲಾನ್ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಕೇವಲ ನೆನಪಾಡ್ಲಿಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೇನೆ. ಆ ಹುಡುಗಿಯನ್ನು ಸುಟ್ಟು ಬಿಟ್ಟರು. ಕಾರಣ ಅವರಿಗೆಲ್ಲ ಗೊತ್ತಿದೆ. ಸುಟ್ಟು ಬಿಟ್ಟರೆ ಆ ನಂತರ ಯಾವ ರೀತಿಯ ಸಾಕ್ಷ್ಯ ಸಿಗೋದಿಲ್ಲ. ಕೂತ್ರೆ ಖಂಡಿತ ಸಾಕ್ಷ್ಯ ಸಿಗ್ತದೆ. ಪುನಃ ತೆಗಿಬಹುದು, ಪುನಃ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೋದು, ಬೇರೆ ಬೇರೆ ವೈದ್ಯರ ಹತ್ರ ಮಾಡಿಸ್ಬೋದು ಅಂತ ಹೇಳಿ. ಹಾಗಾಗಿ ಅವರು ಮಾಡದ ಹಾಗೆ ಅದನ್ನು ಸುಟ್ಟು ಬಿಟ್ಟಿದ್ದಾರೆ. ಎರಡನೇದಾಗಿ ಮಾಡಿದ ಎಲ್ಲ ಅನ್ಯಾಯ ಮಾಡಿದವರು ಠಾಕೂರ್ರು ಎಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಾಡಿದ್ರು ಅಪ್ಪ ಅಮ್ಮನಿಗೆ ಹೇಳಿದ್ರೆ ಏನ, ಠಾಕೂರ್ರೆಲ್ಲ ಒಟ್ಟಾದ ನಂತರ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರು ಕೂಡ ಠಾಕೂರ್. ಪ್ರತಿಭಟನಾ ಸಭೆಯಲ್ಲಿ ಎಸ್ಡಿಪಿಐ ರಿಯಾಜ್ ಫರಂಗಿಪೇಟೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷ ನಜೀರ್ ಅಹಮದ್, ಕಾರ್ಯದರ್ಶಿ ಶಫೀಕ್ ಫಯಾಜ್ ಮುಂತಾದವರು ಉಪಸ್ಥಿತರಿದ್ದರು.